ವ್ಯಾಸಂಗಕ್ಕಾಗಿ ಕಾಲೇಜಿಗೆ ಬರುವ ಕೆಲ ವಿದ್ಯಾರ್ಥಿನಿಯರು ತುಮಕೂರು ನಗರದ ವಿವಿಧ ಪಾರ್ಕ್ಗಳಲ್ಲಿ ಕುಳಿತು ಸುತ್ತಾಡುತ್ತಿದ್ದನ್ನ ಗಮನಿಸಿದ ಪೊಲೀಸರು ದಿಢೀರ್ ಪ್ರತ್ಯಕ್ಷರಾಗಿ ಅವರನ್ನ ಪ್ರಶ್ನೆ ಮಾಡಿದರು. ಏಕಾಏಕಿ ಪೊಲೀಸರನ್ನ ಕಂಡ ಕಾಲೇಜು ವಿದ್ಯಾರ್ಥಿನಿಯರು ಶಾಕ್ ಆಗಿದ್ದಾರೆ. ಕಲ್ಪತರು ಪಡೆ ಜಿಲ್ಲೆಯಲ್ಲಿ ರಚನೆಯಾಗಿದೆ. ಈ ವಿಶೇಷ ಪೊಲೀಸ್ ತಂಡ ಇಂದು ವಿಭಿನ್ನವಾಗಿ ಸಕ್ರಿಯವಾಗಿತ್ತು. ಕಾಲೇಜಿಗೆ ಹೋಗದೆ ಪಾರ್ಕ್ಗಳಲ್ಲಿ ಮೋಜು ಮಾಡುತ್ತಿದ್ದ ಜೋಡಿಗಳು ಕಲ್ಪತರು ಪಡೆಯ ಪೊಲೀಸ್ ಸಿಬ್ಬಂದಿಗಳನ್ನ ಕಂಡು ದಂಗಾಗಿದ್ದಾರೆ. ತುಮಕೂರು ನಗರದ ಅಮ್ಮಣಿಕೆರೆ ಟೌನ್ ಹಾಲ್ ಪಾರ್ಕ್ಗಳಲ್ಲಿ ಕುಳಿತಿದ್ದ ಜೋಡಿಗಳಿಗೆ ಪೊಲೀಸ್ ಸಿಬ್ಬಂದಿ ಬುದ್ಧಿಮಾತು ಹೇಳಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳು ತಾವು ಮಾಡಿದ ಕೆಲಸಕ್ಕೆ ಪೊಲೀಸರ ಎದುರು ತಲೆ ತಗ್ಗಿಸಿ ನಿಂತಿದ್ದಾರೆ. ವಿದ್ಯಾರ್ಥಿಗಳ ಅತಿರೇಕದ ವರ್ತನೆಗೆ ಪೊಲೀಸರು ಸರಿಯಾದ ಪಾಠ ಹೇಳಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಪಬ್ಲಿಕ್ ನಮ್ಮ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳ್ಬೇಕಾ? ಅವ್ರಿಗೇನು ಕೆಲಸ ಇಲ್ಲ ಬಂದು ಪಾರ್ಕಿಗೆ ಹೋಗ್ತಿದ್ದೀರಲ್ಲ, ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ಕೊಟ್ಟು ಬರ್ಬೋದು ತಾನೇ? ಟೈಮ್ ಇದ್ರೆ ಇಲ್ಲ ನಿಮ್ಮ ಕಾಲೇಜಲ್ಲಿ ಹೇಳಿದಾರ ನಿಮ್ಮ ಪ್ರಿನ್ಸಿಪಲ್ ಏನಿಲ್ಲ ಪರವಾಗಿಲ್ಲ ನೀವು ಕಾಲೇಜ್ ಅಂತ ಬಂದು ಪಾರ್ಕಲ್ಲಿ ಕೂತೀರಿ ಅಂತ. ನಿಂಗೆ ಪಾರ್ಕ್ ಒಳಗಡೆ ಬರ್ಬೋದು. ಇದೇ ಪಾರ್ಕಲ್ಲ, ಅಮ್ಮನಿಕೆರೆ ಪಾರ್ಕ್ ಆಗಲಿ ಇನ್ನೊಂದು ಪಾರ್ಕ್ ಆಗಲಿ ನಿಮಗೆ ಎಲ್ಲೂ ಕಾಣಿಸ್ಕೋಬೋದು. ಏನಾದರೂ ಈ ರೀತಿ ಬಂದರೆ ನಾವು ನಿಮ್ಮ ಪ್ರಿನ್ಸಿಪಲ್ಗೆ ನಿಮ್ಮ ID ಕಾರ್ಡ್ ಖಂಡಿತ ಅವ್ರಿಗೆ ಬಂದು ಕಂಪ್ಲೇಂಟ್ ಮಾಡ್ತೀವಿ. ನೀವು ಯಾರು ಬಂದಿದ್ದೀರಾ ಅವ್ರದ್ದೆಲ್ಲ ಇದು ಲಾಸ್ಟ್ ವಾರ್ನಿಂಗ್. ಈ ಬೋರ್ಡ್ ಹಾಕಿಲ್ಲ ನಾವು ಬರ್ತೀವಿ ಅದೆಲ್ಲ ಅಂದರೆ ಸುಳ್ಳು. ಸ್ಟೂಡೆಂಟ್ಸ್ ಬರಬೇಕು ಅಂತ ಏನಾದ್ರು ಬೋರ್ಡ್ ಹಾಕಿದಾರಾ? ನೀವು ಓದಕ್ಕೆ ತಾನೇ ಬರ್ತೀರಾ, ಕಾಲೇಜಿಗಲ್ವಾ ಬಂದಿರೋದು? ನೀವು ಪಾರ್ಕಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಮನೇಲಿ ಹೇಳಿ ಬಂದಿದ್ದೀರಾ? ಕೇಳೋಣ, ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಿ ಈ ಥರ ಪಾರ್ಕಲ್ಲಿ ಬಂದು ಕೂತಿದ್ದಾರೆ ಸರ್, ಓಕೆನಾ ನಿಮ್ಮ ಮಕ್ಕಳು ಪರವಾಗಿಲ್ವಾ ಅಂತ ಕೇಳೋಣ. ಇಲ್ಲೇ ಯಾರಾದರೂ ನಿಮ್ಮ ಊರವ್ರು ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಕೇಳೋಣ, ಈ ಥರ ಪಾರ್ಕಲ್ಲಿ ಇದ್ದಾರೆ ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕೇಳೋಣ. ಒಪ್ಕೋತಾರ ನಿಮ್ಮ ಅಪ್ಪ ಅಮ್ಮ? ನಿಮ್ಮ ಲೆಕ್ಚರರ್ ಆದರೂ ಒಪ್ಕೋತಾರ?